ಕರಾವಳಿಯಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಗೆ ಕರಾವಳಿಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಅಲ್ಲಲ್ಲಿ ಜಲಾವೃತ, ಗುಡ್ಡ ಕುಸಿತದಂತಹ ಘಟನೆಗಳು ನಡೆದಿದೆ. ಇದೀಗ ಕರಾವಳಿಯ ಅಬ್ಬರವು ಜೋರಾಗಿದೆ. ಸುರತ್ಕಲ್ನ ಕುಳಾಯಿ ಕಡಲ ಕಿನಾರೆಯಲ್ಲಿ ಕಡಲಿನ ಬದಿಗೆ ಹಾಕಿದ ಕಲ್ಲುಗಳು ಕಡಲು ಪಾಲಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಮಳೆಗಾಲ ಶುರುವಾಯಿತೆಂದರೆ ಕರಾವಳಿ ಜಿಲ್ಲೆಗಳಲ್ಲಿ ಕಡಲ್ಕೊರೆತ ಸಮಸ್ಯೆ ಮುನ್ನೆಲೆಗೆ ಬಂದು ಬಿಡುತ್ತದೆ. ಸಮುದ್ರದ ದೈತ್ಯ ಅಲೆಗಳು ತೀರದಂಚಿಗೆ ಬಂದು ಪಡೆಯುತ್ತಿದ್ದರೆ ತಟದಲ್ಲಿರುವವರ ಬದುಕು ಮೂರಾಪಟ್ಟಿಯಾಗುವುದಂತೂ ನಿಶ್ಚಿತ. ಕಡಲ್ಕೊರೆತ ತಡೆಯಲು ಅನೇಕ ಯೋಜನೆಗಳನ್ನು ಸರ್ಕಾರ ಹಾಕಿಕೊಂಡಿದೆಯಾದರೂ ಇನ್ನು ಶಾಶ್ವತ ಪರಿಹಾರ ಮರೀಚಿಕೆಯಾಗಿಯೇ ಉಳಿದಿದೆ ಎಂಬುದು ಸತ್ಯ. ಇಲ್ಲಿ ಮಳೆಗಾಲ ಶುರುವಾಗುವುದೇ ತಡ. ಬೆಟ್ಟಗಾತ್ರದ ದೈತ್ಯ ಅಲೆಗಳು ತೀರದೆಡೆಗೆ ನುಗ್ಗಿ ಬರುತ್ತವೆ. ಬಿಡದ ಜಡಿಮಳೆಗೆ ಪ್ರವಾಹ ಉಕ್ಕೇರಿದರಂತೂ ಕಡಲು ಸೇರುವ ನದಿಯು ಕಡಲಾಗಿ ಬಿಡುತ್ತದೆ. ಒಂದು ನದಿ ಪ್ರವಾಹದಲ್ಲಿ ಊರು, ಕೇರಿ, ಮುಳುಗಡೆ ಇಲ್ಲವೇ ಮನೆಗಳನ್ನೇ ಅಪೋಷಣ ತೆಗೆದುಕೊಳ್ಳುವ ಕಡಲು. ಕಡಲ್ಕೊರೆತ ಪ್ರಕೃತಿ ಸಹಜ ಪ್ರಕ್ರಿಯೆ. ಬದಲಾಗುವ ಕಾಲಮಾನಕ್ಕೆ ತಕ್ಕಂತೆ ಕಡಲು ತನ್ನ ಮಟ್ಟವನ್ನು ಕಾಯಲು ಒಂದು ಭೂಭಾಗದಿಂದ ಒಂದಿಷ್ಟನ್ನ ಇನ್ನೊಂದು ಭೂಭಾಗಕ್ಕೆ ಸೇರಿಸುವುದು ಇದ್ದೇ ಇದೆ. ಆದರೆ ಶಾಶ್ವತವಲ್ಲದಿದ್ದರೂ ಜನವಸತಿ ಪ್ರದೇಶದಲ್ಲಿರುವ ಕಡೆ ವೈಜ್ಞಾನಿಕವಾಗಿ ದೀರ್ಘಕಾಲಿಕವಾದ ಪರಿಹಾರ ಕ್ರಮವನ್ನು ಯಾವ ಸರ್ಕಾರವೂ ರೂಪಿಸಲಿಲ್ಲ. ಪ್ರತಿ ವರ್ಷವೂ ಕಡಲ್ಕೊರೆತ ವಿಪರೀತವಾಗಿ ಜನ ಪ್ರತಿಭಟನೆಗಿಳಿದಾಗ ಮಂತ್ರಿಗಳು ಓಡೋಡಿ ಬರುತ್ತಾರೆ. ತಾತ್ಕಾಲಿಕ ಪರಿಹಾರ ಕ್ರಮಗಳು ಶುರುವಾಗ್ತವೆ. ಒಂದಿಷ್ಟು ಬಂಡೆ ಕಲ್ಲುಗಳ ರಾಶಿ ಕಡಲಿಗೆ ಸುರಿದು ತಡೆಗೋಡೆ ಅಂತಾರೆ. ಅವರಾಚೆ ತೆರಳುತ್ತಲೇ ಕಡಲು ಕಬಳಿಸುತ್ತದೆ. ಸಂತ್ರಸ್ತರಿಗೆ ಒಂದಷ್ಟು ಪರಿಹಾರ ನೀಡಿದ್ದು ಬಿಟ್ರೆ ಸಮಸ್ಯೆಯ ಆಳಕ್ಕೆ ಕಡಲ್ಕೊರೆತದ ಮೂಲಕ್ಕೆ ಯಾರೂ ಇಳಿಯಲಿಲ್ಲ. ಸುರತ್ಕಲ್ ಕುಳಾಯಿ ಪರಿಸರದಲ್ಲಿ ಇಂತಹದ್ದೇ ಪರಿಸ್ಥಿತಿ ಇದೆ. ಮೀನುಗಾರಿಕಾ ಕಿರು ಜೆಟ್ಟಿ ನಿರ್ಮಾಣದ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಸಮುದ್ರ ತೀರದಲ್ಲಿ ತೇಲುವ ಮಾದರಿಯಲ್ಲಿ ಧಕ್ಕೆ ನಿರ್ಮಾಣವಾಗಲಿದೆ. ಸ್ಥಳೀಯ ಮೀನುಗಾರಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೆಟ್ಟಿ ನಿರ್ಮಿಸಲಾಗುತ್ತಿದೆ. ಆದರೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು, ಅರ್ಧದಷ್ಟು ಮಾಡಿದ ಕಾಮಗಾರಿಗಳು ಕಡಲು ಪಾಲಾಗುವ ಸಾಧ್ಯತೆ ಇದೆ. ಆಳೆತ್ತರಕ್ಕೆ ಅಲೆಗಳ ಅಬ್ಬರ ಬಡಿಯುತ್ತಿದ್ದು, ಮುಂಗಾರು ಪೂರ್ವ ಮಳೆಗೆ ಕಡಲಿನ ಅಬ್ಬರ ಜೋರಾಗಿಯೇ ಇದೆ. ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆ ಕೂಡ ವಹಿಸಲಾಗಿದೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.